ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತಿನ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ರವರ ಭೂತಗಳ ಅದ್ಭುತ ಜಗತ್ತು ಎನ್ನುವಂತಹ ಬ್ಲಾಗ್ನಿಂದ ಕುಟ್ಟಿಚಾತನ್ ದೈವದ ಮಾಹಿತಿಯನ್ನು ಪಡೆದು ಶಿವ ಪಾರ್ವತಿಯರ ಅಂಶವಾದ ಕುಟ್ಟಿಚಾತನ್ ಯಾವ ರೀತಿ ದೈವತ್ವವನ್ನು ಪಡೆಯುತ್ತಾನೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಒಮ್ಮೆ ಶಿವ ಪಾರ್ವತಿಯರು ನಿರ್ಜನವಾದ ಬೆಟ್ಟದಲ್ಲಿ ವಲ್ಲುವರ್ ಎನ್ನುವ ಜನಾಂಗದವರ ಜೊತೆ ವಲ್ಲುವರ್ ಸಮುದಾಯದ ದಂಪತಿಗಳ ರೂಪ ಪಡೆದು ವಿಹರಿಸುತ್ತಿರುತ್ತಾರೆ. ವಲ್ಲುವರ್ ಹಾಗೂ ವಲ್ಲುವತಿಯಾಗಿದ್ದ ಶಿವ ಪಾರ್ವತಿಯರಿಗೆ ಕರುವಲ್ ಮತ್ತು ಕುಟ್ಟಿಚಾತನ್ ಎನ್ನುವ ಇಬ್ಬರು ಮಕ್ಕಳು ಜನಿಸುತ್ತಾರೆ. ಕುಟ್ಟಿಚಾತನ್ ಹುಟ್ಟುವಾಗಲೇ ವಿಲಕ್ಷಣ ಸ್ವರೂಪವನ್ನು ಹೊಂದಿರುತ್ತಾನೆ. ಅವನು ವಿಶಿಷ್ಟವಾದ ಹೂವೊಂದನ್ನು ಹಣೆಯಲ್ಲಿ ಧರಿಸುತ್ತಿರುತ್ತಾನೆ. ಕಪ್ಪು ಮೈಬಣ್ಣದಲ್ಲಿ ಬಿಳಿಯ ಪಟ್ಟೆಯನ್ನು ಹೊಂದಿದ್ದ ಈತ ಹಣೆಯಲ್ಲಿ ಮೂರನೆಯ ಕಣ್ಣನ್ನು ಹೊಂದಿರುತ್ತಾನೆ. ಅಲ್ಲೇ ಸಮೀಪದಲ್ಲಿ ಶಿವಭಕ್ತನಾದ ಕಲಕಾಡು ನಂಬುದಿರಿ ಜೀವಿಸುತ್ತಿರುತ್ತಾನೆ. ಆತನಿಗೆ ಮಕ್ಕಳಿಲ್ಲದ ಕಾರಣ ತಮ್ಮ ಎರಡನೇ ಮಗನಾದ ಕುಟ್ಟಿಚಾತನನ್ನು ಆ ನಂಬುದಿರಿಗೆ ನೀಡುತ್ತಾರೆ. ಜಾನನಾದ ಈತ ಬಹಳ ಬೇಗನೆ ಎಲ್ಲಾ ವಿದ್ಯೆಗಳನ್ನು ಕಲಿಯುತ್ತಾನೆ. ಸಾತ್ವಿಕ ಬ್ರಾಹ್ಮಣ ನಂಬುದಿರಿ ದಂಪತಿಗಳ ಮಗನಾದ ಈತ ಸಮಾಜ ವಿರೋಧಿ ಕಾಯಕಗಳನ್ನೇ ಮಾಡುತ್ತಿರುತ್ತಾನೆ. ಹಸುಗಳನ್ನೆಲ್ಲ ಕೊಂದು ಅದರ ರಕ್ತವನ್ನು ಕುಡಿಯುತ್ತಿರುತ್ತಾನೆ. ಮಾಂಸಾಹಾರ ಹಾಗೂ ಮದ್ಯವನ್ನು ಸೇವಿಸುತ್ತಿರುತ್ತಾನೆ. ಕೊನೆಗೊಂದು ದಿನ ಇವನ ಉಪಟಳ ತಾಳಲಾರದೆ ಇವನನ್ನು ಕೊಲ್ಲುತ್ತಾರೆ. ಆದರೆ ಮರಣದ ನಂತರವೂ ಕೂಡ ಮನೆಯಲ್ಲಿ ಈತನ ಧ್ವನಿ ಕೇಳಲಾರಂಭಿಸಿದಾಗ ಒಂದು ಹೋಮವನ್ನು ಮಾಡುತ್ತಾರೆ. ಆಗ ಕುಟ್ಟಿಚಾತನ್ ದೈವತ್ವವನ್ನು ಪಡೆದು ಹೋಮದಿಂದ ಎದ್ದು ಬರುತ್ತಾನೆ. ಆತನ ದೈವಿಕ ಶಕ್ತಿಯ ಅರಿವಾಗಿ ಚಲ ಪೆರುಮಲಯನ್ ಎನ್ನುವಲ್ಲಿ ಗುಡಿ ಕಟ್ಟುತ್ತಾರೆ. ನಂತರ ತೆಯ್ಯಂ ಕಟ್ಟಿ ಆರಾಧನೆ ಮಾಡುತ್ತಾರೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ದೈವದ ಕಾರಣಿಕದ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.